ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸ್ ಅವರ ಪುಣ್ಯತಿಥಿಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಗರದ ಮಲ್ಲಿಕಟ್ಟೆಯ ಕಾಂಗ್ರೆಸ್ ಕಚೇರಿಯಲ್ಲಿ ಆಚರಣೆ ಮಾಡಲಾಯಿತು. ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸ್ ಅವರ ಪುಣ್ಯತಿಥಿಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಗರದ ಮಲ್ಲಿಕಟ್ಟೆ ಕಾಂಗ್ರೆಸ್ ಕಚೇರಿಯಲ್ಲಿ ಆಚರಣೆ ಮಾಡಲಾಯಿತು. ಕಾಂಗ್ರೆಸ್ ಮುಖಂಡರು ದಿವಂಗತ ಡಿ ದೇವರಾಜ ಅರಸ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ್ರು. ಈ ವೇಳೆ ಮಾತನಾಡಿದ ವಿಧಾನಸಭೆಯ ವಿಪಕ್ಷ ಉಪನಾಯಕ ಶಾಸಕ ಯುಟಿ ಖಾದರ್ ಅವರು, ದಿವಂಗತ ಡಿ ದೇವರಾಜ ಅರಸ್ ಅವರ ಆದರ್ಶಗಳನ್ನು ಯುವ ಸಮುದಾಯ ಪಾಲಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಶೋಷಿತ ವರ್ಗ ಮತ್ತು ಜನಸಾಮಾನ್ಯರು ಇವತ್ತು ಸ್ವಾಭಿಮಾನ ಬದುಕನ್ನು ಕಾಣಬೇಕಾದಲ್ಲಿ ಅದು ಸನ್ಮಾನ್ಯ ದೇವರಾಜ ಅರಸ್ ಅವರ ದೂರದರ್ಶಿತ ಯೋಜನೆ, ಶ್ರೀಮತಿ ಇಂದಿರಾ ಗಾಂಧೀಜಿಯವರ ಕನಸಿನ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡುವ ಮೂಲಕ ದೊಡ್ಡ ಮಟ್ಟದ ಕ್ರಾಂತಿಕಾರಿ ಬದಲಾವಣೆ ನಮ್ಮ ರಾಜ್ಯಕ್ಕೆ ತಂದು ಒದಗಿಸಿದ್ದಾರೆ. ಇವರ ಎಲ್ಲ ವ್ಯಕ್ತಿತ್ವವನ್ನು ಕೂಡ ಯುವ ಜನಾಂಗಕ್ಕೆ ಪರಿವರ್ತನೆ ಮಾಡುವಂಥದ್ದು ನಮ್ಮೆಲ್ಲರ ಇವತ್ತು ಜವಾಬ್ದಾರಿ. ಅದಕ್ಕಾಗಿ ನಮ್ಮ ದೇವರಾಜ ಅರಸ್ ಅವರ ಜನ ಕಾರ್ಯಕ್ರಮ ಇವತ್ತು ಹಮ್ಮಿಕೊಳ್ಳುವಂಥ ಕೆಲಸವಾಗಿ ಇವತ್ತು ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ 1972 ಮುಂಚೆ ಈ ರಾಜ್ಯದಲ್ಲಿ ಬರೀ 6,000 ಜನರಿಗೆ ಮಾತ್ರ ಇವತ್ತು RTC ಮತ್ತು ಪರ್ಚೇಸಿಂಗ್ ಪವರ್ ಯಾರ ಕೂಡ ಇವತ್ತು ಇರಲಿಲ್ಲ. ಅದಕ್ಕಾಗಿ ನಮ್ಮ ರಾಜ್ಯದ ಬಜೆಟ್ ಕೂಡ ಬಹಳ ಸಣ್ಣದಿತ್ತು. ಯಾಕಂದ್ರೆ ನಮ್ಮ ಟ್ಯಾಕ್ಸ್ ಕಲೆಕ್ಷನ್ನೇ ಕಮ್ಮಿ. ಯಾವಾಗ ಈ 6,000 ಇದ್ದಂಥ ಭೂಮಿಯನ್ನು ಲಕ್ಷಾಂತರ ಹಂಚಿದ್ರ ಎಲ್ಲರೂ ಕೂಡ ಆರ್ಥಿಕ ಪರಿಸ್ಥಿತಿ ಒಂದು ಪರ್ಚೇಸಿಂಗ್ ಕೆಪಾಸಿಟಿ ಆಯ್ತಾ, ಅದರ ಮುಖಾಂತರ ನಮ್ಮ ಬಜೆಟ್ ಕೂಡ ಜಾಸ್ತಿ ಆಗ್ತಾ ಬಂತು. ಅದರಿಂದ ಬೇರೆ ಬೇರೆ ಯೋಜನೆಗಳು ಬರುವಂಥ ದಿವಸ ಕೂಡ ಆಯಿತು. ಅದರ ಬಹಳಷ್ಟು ಇವತ್ತು ಕ್ರಾಂತಿಕಾರಿ ಯೋಜನೆ ತಂದಂತು ಅಂಥ ಸಂದರ್ಭದಲ್ಲಿ ಅಂತಹ ಒಂದು ಧೀಮಂತ ನಾಯಕರ ದೂರದರ್ಶಿತ ಕಾರ್ಯಕ್ರಮವನ್ನು ಯುವ ಪೀಳಿಗೆ ಅರ್ಥ ಮಾಡಿಕೊಂಡು ಅದನ್ನು ವ್ಯಕ್ತಿತ್ವ ರೂಪಿಸಿಕೊಳ್ಬೇಕಂತ ನಾವು ಇವತ್ತು ಕೇಳಿ ಅದನ್ನು ನಾವು ನೆನಪಿಸಿಕೊಳ್ಳುತ್ತಾ. ಈ ವೇಳೆ ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್, ಮುಖಂಡರಾದ ಶಕುಂತಲಾ ಶೆಟ್ಟಿ, ಜೆಆರ್ ಲೋಪು, ಶಾಹುಲ್ ಹಮೀದ್, ಮಮತಾ ಗಟ್ಟಿ, ಸದಾಶಿವ ಉಳ್ಳಾಲ್, ಶುಭೋದಯ ಆಳ್ವ, ನಾರಾಯಣ್ ನಾಯಕ್, ಸುಭಾಷ್ ಕೊಳ್ನಾಡ್, ಜೋಕೀಂ, ಸಂತೋಷ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು.